ಪಟ್ಲ ಫೌಂಡೇಶನ್ನ ಪಡುಬಿದ್ರಿ ಘಟಕ ಉದ್ಘಾಟಿಸಿ ಮಾತನಾಡಿದ ಶಾಸಕ ವಿನಯ್ ಕುಮಾರ್ ಸೊರಕೆ, ಹಿಂದಿನ ಕಾಲದಲ್ಲಿ ಪೌರಾಣಿಕ ಪ್ರಸಂಗಗಳೇ ಜಾಸ್ತಿಯಾಗಿದ್ದವು. ಇಂದು ಸಮಾಜವನ್ನ ತಿದ್ದುವ ರೂಪದಲ್ಲಿ ಯಕ್ಷಗಾನವನ್ನ ರೂಪಾಂತರಿಸಿ ಜನಸೇವೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ಯಕ್ಷಗಾನವು ಇತ್ತೀಚಿನ ದಿನಗಳಲ್ಲಿ ದೇಶದ ಹಲವು ಭಾಷೆಗಳಲ್ಲಿ ಪ್ರಯೋಗಗಳು ನಡೆಯುತ್ತಿವೆ. ಯಕ್ಷಗಾನದಲ್ಲಿ ವೇಷಧಾರಿಗಳಾಗಲಿ ಅದರೊಂದಿಗೆ ದುಡಿಯುವವರಾಗಲಿ ತುಂಬಾ ಕಷ್ಟದ ಜೀವನವನ್ನ ಸಾಗಿಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಷ್ಟದಲ್ಲಿರುವ ಕಲಾವಿದರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಕಾರ್ಯ ಮಾಡುತ್ತಿರುವ ಪಟ್ಲ ಫೌಂಡೇಶನ್ ಕಾರ್ಯ ಶ್ಲಾಘನಾರ್ಹ, ದೇವರು ಮೆಚ್ಚುವಂಥದ್ದು ಎಂದರು. ಬಾರಿ ಮಲ್ಲ ಒಂಜಿ ಶ್ರೇಯಸ್ಸನ್ನು ಗಳಿಸೋ ಒಂದು ಇನ್ನು ನಮ್ಮ ಊರುಡು ಮಾತ್ರ ಯಕ್ಷಗಾನನು ರಾಜ್ಯ ರಾಷ್ಟ್ರ ವಿಶ್ವದ ನಾನಾ ಕಡೆಟ್ಲ ಪಸರಿಸೋ ಒಂದು ಕೆಲಸ ಕಾರ್ಯನು ಆರ ನೇತೃತ್ವದಲ್ಲಿ ನಡತೊಂದು ದೊಂಬ ಪೂರ ಪೌರಾಣಿಕ ವಾಂಚಿನ ಒಂಜಿ ಪ್ರಸಂಗಗಳು ಜಾಸ್ತಿ ನಡಪಂಚಿನ ಅವಕಾಶ ಆದಿತ್ತಂದ್ರೆ ಇತ್ತೀಚಿನ ದಿನೊಟ್ಟು ಇನ್ನು ಸಮಾಜವನ್ನು ತಿದ್ದುರಂಚಿನ ಕೆಲಸ ಕಾರ್ಯಕ್ಕೋಸ್ಕರ ಸಾಮಾಜಿಕ ವಾಂಚಿನ ಪ್ರಸಂಗಗಳು ಇನ್ನು ಅನೇಕ ರೀತಿಯ ಪ್ರಸಿದ್ಧಿ ಪಡೆದುವಂಚಿನ ಅವಕಾಶ ತಗೊಂಡಿಲ್ಲ. ಈ ಸಂದರ್ಭ ಯಕ್ಷಗಾನದಲ್ಲಿ ಸಾಧನೆ ಮಾಡಿ ನೇಪಥ್ಯಕ್ಕೆ ಸರಿದ ಕಲಾವಿದರನ್ನ ಸನ್ಮಾನಿಸಲಾಯಿತು.